ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್-19 ಹಾಗೂ ಅದರಿಂದ ಸಾವಿನ ಸಂಖ್ಯೆಯನ್ನು ನಿಯಂತ್ರಿಸಲು ಪರೀಕ್ಷೆ ಅತಿ ಅಗತ್ಯವಾಗಿದ್ದು ಈಗಾಗಲೇ ಅನುಮತಿ ಕೋರಿರುವಂತಹ ಖಾಸಗಿ ಆಸ್ಪತ್ರೆಗಳಿಗೆ ಕೋವಿಡ್ ಟೆಸ್ಟ್ ಲ್ಯಾಬ್ ಅನ್ನು ಕಾರ್ಯಾರಂಭಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಆಗ್ರಹ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಎನೆಪೋಯ, ಫಾದರ್ ಮುಲ್ಲರ್ಸ್ ಹಾಗೂ ಕೆಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ಕೋವಿಡ್ ಟೆಸ್ಟ್ ಲ್ಯಾಬ್ ಅನ್ನು ಆರಂಭ ಮಾಡೋದಕ್ಕೆ ಅವರು ಅನುಮತಿಯನ್ನು ಕೋರಿದ್ದಾರೆ. ಅದಕ್ಕೆ ಐಸಿಎಂಆರ್ ನಿಂದ ಅವಕಾಶ ನೀಡುವ ಮೂಲಕ ಕೋವಿಡ್ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಆಗ್ರಹಿಸಿದರು. ಈಗ ಎನೆಪೋಯದವರು ಒಂದು ಲ್ಯಾಬ್ಗೆ ಪರ್ಮಿಷನ್ ಅನ್ನು ತಗೊಂಡು ಬಂದಿದ್ದಾರೆ. ಫಾದರ್ ಮುಲ್ಲರ್ಸ್, ಎನೆಪೋಯ, ಕೆಎಸ್ ಹೆಗ್ಡೆ ಮತ್ತು ಇನ್ನಿತರು ಅವರು ನಾವು ಲ್ಯಾಬ್ ಅನ್ನು ಓಪನ್ ಮಾಡಲಿಕ್ಕೆ ರೆಡಿ ಇದ್ದೀವಿ, ಟೆಸ್ಟ್ ಮಾಡಲಿಕ್ಕೆ ನೀವು ನಮಗೆ ಅನುಮತಿ ದೊರಕಿಸಿಕೊಡಿ ಐಸಿಎಂಆರ್ ಇಂದ ಅಂತ ಕೇಳಿದರು. ಆದರೆ ಉಸ್ತುವಾರಿ ಮಂತ್ರಿಗಳು, ಉಸ್ತುವಾರಿ ಕಾರ್ಯದರ್ಶಿಗಳು, ಲೋಕಸಭಾ ಸದಸ್ಯರು ಹೇಳಿದರು, ಇಲ್ಲ ನಾವು ವಿ ಆರ್ ರೆಡಿ, ನಾವು ಎಲ್ಲ ಪರ್ಮಿಷನ್ಸ್ಗೆ ಸೆಂಟ್ರಲ್ ಗವರ್ಮೆಂಟ್ ಬರೆದಿದ್ದಾರೆ, ನಾವು ರೆಡಿ ಇದ್ದೇವೆ ಪರ್ಮಿಷನ್ ಕೊಡಲಿಕ್ಕೆ ಅಂತ ಹೇಳಿದರು. ಈವನ್ ದಿಸ್ ಡೇ ಇಟ್ ಹಸ್ ನಾಟ್ ಕಮ್. ಕೋವಿಡ್ ಆಸ್ಪತ್ರೆಯಾಗಿರುವಂತಹ ವೆನ್ಲಾಕ್ನಲ್ಲಿ ಸ್ವಯಂ ಪ್ರೇರಿತವಾಗಿ ಕೋವಿಡ್ ತಪಾಸಣೆಗೆ ಅವಕಾಶವಿಲ್ಲ. ಈಗಾಗಲೇ ವಿದೇಶದಲ್ಲಿ ಬಂದವರಲ್ಲಿ 15 ಮಂದಿಗೆ ಸೋಂಕು ದೃಢಪಟ್ಟಿದೆ. ವರದಿಗಾಗಿ 3-4 ದಿನಗಳು ಕಾಯಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಆರೋಗ್ಯ ವಿಭಾಗವನ್ನು ಅಪ್ಗ್ರೇಡ್ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳು ಜಿಲ್ಲೆಗೆ ಕಠಿಣವಾಗಿರಲಿದೆ ಅನ್ನುವಂತಹ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಟ್ಟರು. ವಿದೇಶದಿಂದ ಬಂದರು, ಒಂದೇ ಒಂದು ಟ್ರಿಪ್ ಅಲ್ಲಿ ಮಂಗಳೂರು ಜಿಲ್ಲೆ ಒಂದರಲ್ಲಿ 15 ಜನರಿಗೆ ಪಾಸಿಟಿವ್ ಇತ್ತು. ಅವರ ಪ್ರೈಮರಿ ಸೆಕೆಂಡರಿಯನ್ನು ಫೈಂಡ್ ಔಟ್ ಮಾಡಿದರೆ ಇನ್ನೂ ರಿಪೋರ್ಟ್ ನೋಡಬೇಕಾಗುತ್ತೆ, ಎಷ್ಟು ಜನ ಏನು ರಿಪೋರ್ಟ್ ತೆಗೆದುಕೊಳ್ಳಿಕ್ಕೆ ನೀವು 3 ದಿವಸ 4 ದಿವಸ ಯು ಆರ್ ಡ್ರ್ಯಾಗಿಂಗ್. ಆಗಿರುವಾಗ ನಿಮ್ಮ ಸಿದ್ಧತೆಗಳು, ನಿಮ್ಮಲ್ಲಿ ಇರತಕ್ಕಂಥ ವ್ಯವಸ್ಥೆಗಳು ನೀವು ಅಪ್ಗ್ರೇಡ್ ಮಾಡದೇ ಇದ್ರೆ ಇನ್ನೂ ಕಷ್ಟದ ದಿನಗಳು ಮಂಗಳೂರಿಗೆ ಬರಬಹುದು. ಇನ್ನು ವಿದೇಶದಲ್ಲಿ ಸಿಲುಕಿದ ನೆರೆಯ ಕೇರಳದವರನ್ನ 15 ವಿಮಾನದಲ್ಲಿ ಏರ್ಲಿಫ್ಟ್ ಮಾಡಲಾಗಿದೆ. ಆದರೆ ಮಂಗಳೂರಿಗೆ ಈ ತನಕ ಬರ್ತಾ ಇರೋದು ಕೇವಲ 2 ವಿಮಾನಗಳು ಮಾತ್ರ. ದುಬೈ, ಮುಂಬೈನಿಂದ ಬಂದವರಿಗೆ ಮೂಲಸೌಕರ್ಯ ಒದಗಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ. ಸಂಸದರು ಮಾಡುವಂತಹ ಕೆಲಸವನ್ನ ವಿಧಾನ ಪರಿಷತ್ ಸದಸ್ಯರು ಮಾಡಲು ಆಗಲ್ಲ. ರಾಜ್ಯಕ್ಕೆ ಹೆಚ್ಚಿನ ಅನುದಾನ ತರಲು ಸಂಸದರ ನಿಯೋಗ ಕೇಂದ್ರಕ್ಕೆ ತೆರಳಲಿ ಅಂತ ಐವನ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕರಾದ ಧರಣೇಂದ್ರ ಕುಮಾರ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸಂತೋಷ್ ಕುಮಾರ್, ಬೂಡಾ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಕುಡಿಜಾಲ್, ಮಾಜಿ ಮೇಯರ್ಗಳಾದ ಭಾಸ್ಕರ್ ಕೆ, ಶಶಿಧರ್ ಹೆಗ್ಡೆ, ಕಾರ್ಪೊರೇಟರ್ ಎಸ್ಸಿ ವಿನಯರಾಜ್ ಮತ್ತಿತರರು ಉಪಸ್ಥಿತರಿದ್ದರು.